ಇದರ ವತಿಯಿಂದ 24ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ ಸಂವಿಧಾನ ಉಳಿಸಿ ಎಂಬ ವಾಕ್ಯದೊಂದಿಗೆ ಒಂದು ಇವತ್ತಿನ ಕೇಂದ್ರ ಸರ್ಕಾರದ ಒಂದು ಕರಾಳ ಕಾಯ್ದೆ ಏನಿದೆಯಾ NPR, NRC ಅಥವಾ CA ಇದರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಮಾಜಿ ಜಿಲ್ಲಾಧಿಕಾರಿಗಳಾದ ಸಸಿಕಾಂತ್ ಮಾಜಿ ಜಿಲ್ಲಾಧಿಕಾರಿಗಳಾದ ಸಸಿಕಾಂತ್ ಸೆಂಥಿಲ್ ಅವರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದಂಥ ಭವ್ಯ ನರಸಿಂಹಮೂರ್ತಿ, ಅಲ್ಲದೆ ಕೋಮು ಸೌಹಾರ್ದ ವೇದಿಕೆಯ ಡಾಕ್ಟರ್ ವಾಸು HK ಹಾಗೂ ಇನ್ನಿತರ ರಾಜಕೀಯ ಪಕ್ಷಗಳ ಅಥವಾ ಧಾರ್ಮಿಕ ಸಂಘಟನೆಗಳ ನೇತಾರರು ಭಾಗವಹಿಸಲಿದ್ದಾರೆ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಸಂಘಟನೆಗಳ ನೇತಾರರು ಭಾಗವಹಿಸಲಿದ್ದಾರೆ. ಇದರ ಉದ್ಘಾಟನೆಯನ್ನು ನಮ್ಮ ಉಡುಪಿ ಜಿಲ್ಲಾ ಖಾದಿಯಾದಂಥ ಬೇಕಲ್ ಇಬ್ರಾಹಿಂ ಮುಸ್ಲಿಯಾರ್ ಅವರು ವಹಿಸಲಿದ್ದಾರೆ. ಅದೇ ಥರ ಹನೀಫ್ ಕೌಸರಿ ಭಾಷಣಕಾರರು, ಹನೀಫ್ ಕೌಸರಿ ಮತ್ತು ಡಾಕ್ಟರ್ ಅಬ್ದುಲ್ ರಶೀದ್ ಝೈನಿ, ಅಲ್ಲದೆ AK ಅಶ್ರಫ್, ಇಂಥ ಹಲವಾರು ಸಾಮಾಜಿಕ ಜೀವನ್ ರೈ, ಜೀವನ್ ಗುತ್ತಾರ್, ಹಾಗೆ ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಹಾಗೂ ರಾಜಕೀಯದ ಮುಖಂಡರುಗಳು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ ನಮ್ಮ ಸಮಾರಂಭಕ್ಕೆ ಜಿಲ್ಲೆಯ ಎಲ್ಲ ಸಂಘಟನೆಗಳು ಹಾಗೂ ಎಲ್ಲ ಪಕ್ಷಗಳಿಂದಲೂ ನಮಗೆ ಅಪಾರವಾದ ಬೆಂಬಲ ಸೂಚಿಸ್ತಾ ಇದ್ದಾರೆ. ಸಾಧಾರಣ 50,000ಕ್ಕಿಂತ ಮಿಕ್ಕಿ ಲಕ್ಷಕ್ಕೂ ದಾಟಬಹುದು ಅಂತ ಒಂದು ಅಂದಾಜಿದೆ. ಪೊಲೀಸ್ ರಿಪೋರ್ಟ್ ಪ್ರಕಾರನೇ, ಅವರ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರನೇ ಸಾಧಾರಣ 1 ಲಕ್ಷ ದಾಟಬಹುದು ಅಂತ ಹೇಳಿದರು. ನಾವು ಬೇರೆ ಒಂದು ಮೈದಾನದಲ್ಲಿ ಫಸ್ಟಿಗೆ ಅರೇಂಜ್ ಮಾಡಿದ್ದು, ಅದು ಪೊಲೀಸ್ನವರು ಹೇಳಿದರು ಆ ಮೈದಾನ ಸಾಕಾಗಿ ಇಲ್ಲ, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಈ ಥರ ಹೇಳ್ತಾ ಉಂಟು ಅಂತ. 1 ಲಕ್ಷಕ್ಕೂ ಮಿಕ್ಕಿ ಜನ ಸೇರುವ ಅಂದಾಜಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗಾಣಿಸ್ತೇನೆ. ಇದು ನಾನು S. ಅಬೂಬಕರ್ ಸಜೀಪ ಅಂತ, ಈ ಪೌರತ್ವ ಸಂರಕ್ಷಣಾ ಸಮಿತಿಯ ಪ್ರಧಾನ ಸಂಚಾಲಕನಾಗಿದ್ದೇನೆ. ಇವರು ಉಮರ್ ಪಜೀರ್ ಪೌರತ್ವ ಸಂರಕ್ಷಣಾ ಸಮಿತಿಯ ಸಹ ಸಂಚಾಲಕರಾಗಿದ್ದಾರೆ. S. ಮೊಹಮ್ಮದ್ ಶಫಿ ಅಂತ ಬಂಟ್ವಾಳ ತಾಲೂಕು NRC ವಿರೋಧಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಮೊಹಮ್ಮದ್ ಶಫಿ ಅವರು ಅಬ್ದುಲ್ ಖಾದರ್ ಮೂಲೂರು ಅಂತ, ಇನ್ನೊಬ್ಬರು ಅಬ್ದುಲ್ ರಜಾಕ್ ಒಡಿಪು, NRC CA ಹಾಗೂ NPR ಬಗ್ಗೆ ರಾಷ್ಟ್ರದಾದ್ಯಂತ ಭಾಳಷ್ಟು ವಿರೋಧಗಳು ವ್ಯಕ್ತವಾಗ್ತಿರೋದ ಈ ಸಂದರ್ಭದಲ್ಲಿ ಮುಡಿಬಿನಂಥ ದೊಡ್ಡ ವ್ಯಾಪ್ತಿಯುಳ್ಳಂಥ ಒಂದು ಸ್ಥಳದಲ್ಲಿ ನಾವು ಈ ಕಾಯ್ದೆಯನ್ನು ವಿರೋಧಿಸಿ ಜನಾಂದೋಲನವನ್ನು ಸಂಘಟಿಸ್ತಾ ಇದ್ದೇವೆ. ಇದೇ ತಿಂಗಳ 26ಕ್ಕೆ ಗಣರಾಜ್ಯೋತ್ಸವ ದಿವಸ, ಅದಕ್ಕೆ ಪೂರ್ವಭಾವಿಯಾಗಿ 2 ದಿವಸ ಮೊದಲು ನಾವು ಸಂವಿಧಾನವನ್ನು ಉಳಿಸಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷ,
JDS, ಕಮ್ಯುನಿಸ್ಟ್, SDPI, DUFI, ಕರ್ನಾಟಕ ರಕ್ಷಣಾ ವೇದಿಕೆಯ ಮುಡಿಪು ಘಟಕ, ಹಾಗೆಯೇ ಧಾರ್ಮಿಕ ಸಂಘಟನೆಗಳಾದ SSF, SKSF ಹಾಗೂ ಇನ್ನಿತರ ಸಮಾನ ಮನಸ್ಕ ಸಂಘಟನೆಗಳು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿದೆ. ಈ ಒಂದು ಜನಾಂದೋಲನ ಭಿನ್ನ ರೀತಿಯಲ್ಲಿ ನಡೆಸಬೇಕೆಂಬ ಉದ್ದೇಶ ನಮ್ಮ ಸಂಘಟಕರದ್ದು. ಯಾವುದೇ ಧರ್ಮ, ಜಾತಿ, ಪಂಗಡ ಅಥವಾ ಯಾವುದೇ ನಿರ್ದಿಷ್ಟ ರಾಜಕೀಯ ಪಕ್ಷದ ಬಗ್ಗೆ ಈ ಹೋರಾಟ ಅಲ್ಲ. ಬದಲಾಗಿ ಒಟ್ಟು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಮತ್ತು ಸಂವಿಧಾನವನ್ನು ರಕ್ಷಿಸುವಂಥ ಒಂದು ಘನ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬುದ್ಧಿಜೀವಿಗಳಾದ ನಮಗೀಗಾಗಲೇ ನಮ್ಮ ಸಂಚಾಲಕರು ಹೇಳಿದ್ದಾರೆ, ಡಾಕ್ಟರ್ ಸೆಂಥಿಲ್ ಅವರು, ಹಾಗೆಯೇ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಶ್ರೀಮತಿ ಭವ್ಯ ನರಸಿಂಹಮೂರ್ತಿ, ಅದೇ ರೀತಿ ಲಂಕೇಶ್ ಪತ್ರಿಕೆಯ ಉಪಸಂಪಾದಕರಾಗಿದ್ದಂಥ ಹಾಗೂ ನ್ಯಾಯಪಥ ಎಂಬ ಹೊರಪತ್ರಿಕೆ ಸಂಪಾದಕರಾಗಿದ್ದ ಡಾಕ್ಟರ್ ವಾಸು HV, ಅಲ್ಲದೆ ನಮ್ಮ ಈ ಸಮಾನ ಮನಸ್ಕ ಸಂಘಟನೆಯ ಬಹಳಷ್ಟು ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಈ ಪರಿಸರದಲ್ಲಿ ಯಾಕಂದರೆ ವಿಟ್ಲದಲ್ಲಿ ಈ ಒಂದು ಕಾರ್ಯಕ್ರಮ ಸಂಘಟಿಸಲ್ಪಟ್ಟಿದೆ, ಹಾಗೆಯೇ BC ರೋಡಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಎರಡು ಪ್ರಮುಖ ಕೇಂದ್ರಗಳ ನಂತರ ಬೇರೆಲ್ಲೂ ಇಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ಈವರೆಗೆ ಹಮ್ಮಿಕೊಂಡಿಲ್ಲ. ಹಾಗಿರುವಾಗ ಮುಡಿಪು ಪ್ರದೇಶದಲ್ಲಿ ಭಾಳಷ್ಟು ಜನ ಸೇರಬಹುದೆಂಬ ನಿರೀಕ್ಷೆ ಇದೆ. ಅದಕ್ಕೆ ತಕ್ಕಂಥ ಬಂದೋಬಸ್ತ್ ಕೂಡ ನಾವೆಲ್ಲ ಮಾಡಿಕೊಂಡಿದ್ದೇವೆ. ಭಾಳ ಶಾಂತಿಯುತವಾಗಿ ಪ್ರತಿಭಟಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಇದಕ್ಕೆ ಒಳ್ಳೆಯ ರೀತಿಯ ಪ್ರಚಾರವನ್ನು ಕೊಟ್ಟು ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಬೇಕಂತೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತು ನಮಸ್ತೆ. SDPIಯಿಂದ ಮಾನ್ಯ ಅಬ್ದುಲ್ ಖಾದರ್ ಮೂಳೂರವರಿದ್ದಾರೆ, DUFIಯಿಂದ ರಜಾಕ್ರವರಿದ್ದಾರೆ ಮತ್ತು ಸಂಘಟಕರು ಸಾಮಾನ್ಯವಾಗಿ ಮುಂಚೂಣಿಯಲ್ಲಿರುವವರು ಸಾಮಾನ್ಯ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಯಾರನ್ನು ಇಲ್ಲಿಂದ ಇದನ್ನು ದೂರ ಮಾಡಿಲ್ಲ, ಎಲ್ಲರನ್ನು ಒಟ್ಟಿಗೆ ಕೊಟ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಸ್ನೇಹಿತರಿಗೆ ಈಗ ಇದೇ ಬರುವ 24ನೇ ತಾರೀಕಿಗೆ ಈ ಮುಡಿಪು ಪ್ರದೇಶ ಇಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ BC ರೋಡ್ ಬಿಟ್ಟರೆ ಮತ್ತೆ ಒಂದು ದೊಡ್ಡ ಒಂದು ಖ್ಯಾತಿ ಇರುವ ಹೆಸರಿರುವ ಪ್ರದೇಶ ಅಂದರೆ ಮುಡಿಪು ಬಂಟ್ವಾಳ ತಾಲೂಕು ಮಟ್ಟದಲ್ಲಿ. ಅದರಿಂದಾಗಿ ಈಗ ಬಂಟ್ವಾಳ ತಾಲೂಕಿನ ಒಂದು ತಾಲೂಕು ಮಟ್ಟದ ಒಂದು ಅಧ್ಯಕ್ಷನಾಗಿ ನಾನು ಈಗ ಮಾತಾಡ್ತಾ ಇದ್ದೇನೆ. ಬಂಟ್ವಾಳ ತಾಲೂಕಿನ ಮೊದಲನೇದಾಗಿ ನಮಗೆ ಮುಗಿದ ನಂತರ ನಾವಿಟ್ಟ ಟಾರ್ಗೆಟು ಮುಡಿಪಲ್ಲಿ ಮಾಡಬೇಕಂತೇಳಿ. ಮುಡಿಪಲ್ಲಿ ನಾವು 2ನೇ ಯೋಜನಾ ಮುಡಿಪಲ್ಲಿ ಅದೀಗ ನಮ್ಮ ತಾಲೂಕು ಮಟ್ಟದ ಕಾರ್ಯದರ್ಶಿಯಾಗಿದ್ದಾರೆ ಅಬೂಬಕ್ಕರ್ ಅವರು ಇಲ್ಲಿ ಈ ಸಮಿತಿಯ ಸಂಚಾಲಕರಾಗಿದ್ದಾರೆ. ಅವರು ಇದರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ರಾತ್ರಿ ಹಗಲು ಬೇರೆ ಎಲ್ಲ ಪಕ್ಷಗಳ ಸಂಘಟನೆಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ ವಿಷಯ. ಯಾಕೆಂದರೆ ಈಗ ನಡೆಯುತ್ತಾ ಇರುವುದು, ಇಡೀ ದೇಶಾದ್ಯಂತ ನಡೆಯುತ್ತಾ ಇರುವುದು ಸ್ವಾತಂತ್ರ್ಯ ಚಳವಳಿಯ 2ನೇ ಭಾಗ. 1947ನೇ ಇಸವಿಗಿಂತ ಮೊದಲು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾವ ರೀತಿ ಆಯೋಜಿಸಿದರು, ಯಾವ ರೀತಿ ಅದು ಫಲ ಕಂಡಿತು ಎಂದು ನಮಗೆ ನೋಡಲಿಕ್ಕಾಗಿಲ್ಲ, ನಮಗೆ ಅದರ ಅನುಭವಿಸಲಿಕ್ಕೂ ಆಗಲಿಲ್ಲ. ಆದರೆ ನಮಗೆ ಈಗ ನಮ್ಮ ಅದೃಷ್ಟವೋ ದುರದೃಷ್ಟವೋ ಅಂತ ಹೇಳಲಿಕ್ಕೆ ಆಗಲ್ಲ. ಇದು ನಮಗೆ ಈಗ 2ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕುವಂಥ ಒಂದು ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ. ಯಾಕೆಂದರೆ ಹಿಂದಿನ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಬ್ರಿಟಿಷರಿಂದಾಗಿ ನಾವು ಗುಲಾಮಗಿರಿಯತ್ತ ಸಾಗಿದ್ದೆವು. ಬ್ರಿಟಿಷರು ನಮ್ಮನ್ನು ಗುಲಾಮಗಿರಿಗೆ ತಳ್ಳಿದ್ದರು. ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಅವರ ದೇಶಕ್ಕೆ ಕೊಂಡೊಯ್ತಾ ಇದ್ದರು. ಆದರೆ ಇಂದು ನಾವು ಕಾಣ್ತಾ ಇರೋದು ಬ್ರಿಟಿಷರಿಂದಲ್ಲ, ನಮ್ಮದೇ ದೇಶದ ನಮ್ಮದೇ ನಾಗರಿಕರಿಂದ ನಾವು ಇವತ್ತು ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಂತಹ ಭೀತಿಯಲ್ಲಿ ನಾವಿದ್ದೇವೆ. ಸಂವಿಧಾನದ
ರೂಪುರೇಷೆಗಳನ್ನು ಅವರಿಗೆ ಮನಸ್ಸು ಬಂದಂಗೆ ಯಾವ ರೀತಿ ಇದನ್ನು ಯಾವ ರೀತಿ ಇದನ್ನು ಅವನತಿಗೊಳಿಸಬೇಕು, ಯಾವ ರೀತಿ ಸಂವಿಧಾನ ಹಕ್ಕನ್ನು ಕಸಿದುಕೊಳ್ಬೇಕಂತ ಅವರು ರಾತ್ರಿ ಹಗಲು ಚಿಂತಿಸ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ನಮಗೆ ಇದೊಂದು ಫಲವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಈ ಸಂವಿಧಾನವನ್ನು ಇದು ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ನಾವು ಸಂವಿಧಾನವನ್ನು ಉಳಿಸಬೇಕಂತ ಒಂದು ಹೋರಾಟ ಕೂಡ ಆಗಿದೆ. ಆ ಪ್ರಯುಕ್ತ ದೇಶಾದ್ಯಂತ ದೊಡ್ಡ ಹಿರಿಯರು, ನಮ್ಮ ಈ ದೇಶದ ದೊಡ್ಡ ನಾಗರಿಕರು ಎಲ್ಲರೂ ಸೇರಿ ಇಂದು ಕೇವಲ ಮುಸ್ಲಿಂ ಸಮಾಜ ಮಾತ್ರ ಅಲ್ಲ, ಇದರಲ್ಲಿ ಎಲ್ಲ ಸಮಾಜಕ್ಕೂ ಎಲ್ಲ ಬಾಂಧವರಿಗೂ ಇದು ತೊಂದರೆ ಆಗ್ತಾ ಇದೆ. ಅದನ್ನು ಈಗ ನಾವು ಕಾಣ್ತಾ ಇದ್ದೇವೆ. ಅಸ್ಸಾಂನಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ಥರ ಈಶಾನ್ಯ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಅಸ್ಸಾಂನಲ್ಲಿ 19 ಲಕ್ಷ ಜನರಿಗೆ ಇದನ್ನು ತೊಂದರೆ ಅನುಭವಿಸಲು ಕೇವಲ 4 ಲಕ್ಷ ಜನರು ಮಾತ್ರ ಮುಸಲ್ಮಾನರಾಗಿದ್ದಾರೆ. ಅದರಿಂದಾಗಿ ನಮಗೆ ಗೊತ್ತಾಗ್ತದೆ ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಇದು ಎಲ್ಲ ಸಮುದಾಯಕ್ಕೂ ನಾವು ಈ ಒಂದು ಅನುಭವವನ್ನು ಅನುಭವಿಸಬೇಕಾದಂಥ ಸಂದರ್ಭ ನಮಗೆ ಬರ್ತಾ ಇದೆ. ಆದ್ದರಿಂದ ನಾವು ಎಲ್ಲರೂ ಸೇರಿ ಇದನ್ನು ಒಗ್ಗಟ್ಟಿನಿಂದ ಈ ಬಗ್ಗೆ ಹೋರಾಟ ನಡೆಸಬೇಕು. ಈ ಹೋರಾಟದಲ್ಲಿ ನಾವೀಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಈ ಜಿಲ್ಲೆಯಲ್ಲಿ ಯಾವ ಧಾರ್ಮಿಕ ಸಂಸ್ಥೆಗಳು ಹಲವಾರಿದೆ. SSF ಇದೆ, SKSSF ಇದೆ, ಅದೇ ಥರ ಬೇರೆ ಬೇರೆ ರಾಜಕೀಯ ಸಂಸ್ಥೆಗಳಿದೆ. ಕಾಂಗ್ರೆಸ್ಸು, JDS, BJP, ಇವರು SDPI, ಅದೇ ಥರ ಕಮ್ಯುನಿಸ್ಟ್, ಅದೇ ಥರ DOF, ಇದಂಥ ಎಲ್ಲ ಸಂಘಟನೆಗಳು ಇದರೊಂದಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ. ಈ ಹೋರಾಟ ನೀವು ಇಲ್ಲಿ ಇರ್ಬೋದು, ಇಲ್ಲಿ ಒಂದೆರಡು ಜನ ಖಂಡಿತವಾಗಿ ಇಲ್ಲ, ನಮ್ಮೊಂದಿಗೆ ಇಡೀ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ಈಗ ಇಲ್ಲೊಂದು ಪತ್ರಿಕಾಗೋಷ್ಠಿಗೆ ನಮಗೆ 1-2 ಜನ ಕಡಿಮೆ ಆಗಿರ್ಬೋದು, ಆದರೆ ನಾವು ಬೇರೆ ಬೇರೆ ಕಡೆ ಈಗ ನಾವು ತಾಲೂಕು ಮಟ್ಟದ ವಿಷಯನ ಹೇಳುವುದು, ಬೇರೆ ಬೇರೆ ನಾವು ಪತ್ರಿಕಾಗೋಷ್ಠಿ ಆಗಲಿ ನಮ್ಮ ಸಂಘಟನೆಗಳ ಲೆಕ್ಕದಲ್ಲಿ ನಾವು ಕಾರ್ಯಕ್ರಮ ಆಗಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಈಗಲೂ ಸಹಕರಿಸ್ತಾ ಇದ್ದಾರೆ. ನಾವು ಒಟ್ಟಿಗೆ ಇದ್ದೇವೆ. ಯಾಕೆಂದರೆ ಯಾವುದೇ ಒಂದು ನಮ್ಮಲ್ಲಿ ಭಿನ್ನಮತ ಇಲ್ಲ. ಯಾವುದೇ ಸಂಘಟನೆಗಳಲ್ಲಾಗಲಿ, ಧಾರ್ಮಿಕ ಸಂಘಟನೆ ಆಗಲಿ, ಅದೇ ಸಾಮಾಜಿಕ ಸಂಘಟನೆಗಳಲ್ಲಿ ಅಥವಾ ರಾಜಕೀಯ ಸಂಘಟನೆಗಳಲ್ಲಿ ಯಾವುದಲ್ಲಿಯೂ ಎಲ್ಲ ಭಿನ್ನಮತವನ್ನು ಬಿಟ್ಟಿದ್ದೇವೆ ನಾವು. ಯಾಕೆಂದರೆ ಈ ಒಂದು ಹೋರಾಟದಲ್ಲಿ ನಮ್ಮದು ಧ್ಯೇಯ ನಮ್ಮ ಸಂವಿಧಾನವನ್ನು ರಕ್ಷಿಸುವುದು, ಸ್ವಾತಂತ್ರ್ಯವನ್ನು ಉಳಿಸುವುದು, ಇದೇ ನಮ್ಮ ಧ್ಯೇಯ ಆಗಿದೆ. ಅದರಿಂದಾಗಿ ಈ ದೇಶದ ಎಲ್ಲ ಜಾತ್ಯತೀತ ಸೆಕ್ಯುಲರ್ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಇದರೊಂದಿಗಿದ್ದಾರೆ ಅಂತ ಒಂದು ಸಂದೇಶವನ್ನು ನಾನು ನಿಮಗೆ ಈ ಮೂಲಕ ವಿಸ್ತರಿಸ್ತಾ ಈ ಸಂದರ್ಭದಲ್ಲಿ ಮತ್ತು ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ತುಂಬ ಕೂಡ ಪತ್ರಕರ್ತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ಥರ ಸಾರ್ವಜನಿಕರಲ್ಲಿ ಕೂಡ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. NRC, CAA, NPR ಎಂಬ ಕರಾಳ ಕಾನೂನುಗಳನ್ನು ಕೇಂದ್ರ ಸರ್ಕಾರವು ತಂದಿದೆ. ಇದರ ವಿರುದ್ಧ ದೇಶಾದ್ಯಂತ ಎಲ್ಲ ಜಾತ್ಯತೀತ ಶಕ್ತಿಗಳು ಒಗ್ಗಟ್ಟಾಗಿ ದೇಶಾದ್ಯಂತ ಪ್ರತಿಭಟನೆಗಳು ಹಮ್ಮಿಕೊಳ್ತಾ ಇದೆ. ಅದರ ಒಂದು ಭಾಗವಾಗಿ ಉಡುಪಿ ಪ್ರದೇಶದಲ್ಲಿ ಕೂಡ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಒಟ್ಟಾಗಿವೆ.